ಮಾತೃಭೂ, ಇದನ್ನೇ ಮಾತೃಭೂಮಿ ಅಂತ ಒಪ್ಪಬೇಕು. ನಿಮ್ಮ ತಾಯಿ ಇಲ್ಲೇ ಒಳಗಿರ್ಬೇಕು. ಇದೇ ಪಿತೃಭೂ ಆಗಿರ್ಬೇಕು ನಿಮಗೆ. ಅಂದರೆ ನಿಮ್ಮ ತಂದೆ ಕೂಡ ಇಲ್ಲೇವನಾಗಿರ್ಬೇಕು. ಯಾರೋ ಬಾಬರ್ನನ್ನ ಅಪ್ಪ ಅಂತ ಹೇಳಿದರೆ ಅದು ಆಗೋದಿಲ್ಲ. ಶಿವಾಜಿ ಮಹಾರಾಜರ ರಾಯಗಢದಲ್ಲಿ ಒಂದು ಧ್ವಜ, ಮರಾಠ ಧ್ವಜ ಹಾರಾಡ್ತಾ ಇತ್ತು. ಅದನ್ನು ಕಾಯ್ತಾ ಇದ್ದವನ ಹೆಸರು ಜೈನುದ್ದೀನ್ ಅಂತ ಹೇಳಿ, ಅದರ ಕಿಲ್ಲೆದಾರ, ಒಬ್ಬ ಮುಸಲ್ಮಾನ. ಹಿಂದುತ್ವ ಅಂತ ಹೇಳಿದೆ. ಹಿಂದುತ್ವ ಅನ್ನೋದು ಒಂದು ಪೊಲಿಟಿಕಲ್ ಐಡಿಯಾಲಜಿ. ನಮ್ಮ ಉರುಸುಗಳಿರ್ಬೋದು, ದರ್ಗಾಗಳು, ಇದೆಲ್ಲವನ್ನ ಕೂಡ ಶುದ್ಧ ಇಸ್ಲಾಮಿ ಚಳುವಳಿಯವರು ವಿರೋಧ ಮಾಡ್ತಾರೆ. ಅವರ ಪ್ರಕಾರ ಇದೆಲ್ಲವೂ ಕೂಡ ಮೂರ್ತಿ ಪೂಜೆ, ಹಿಂದೂ ಧರ್ಮ ಅಂದ್ರೂ ಕೂಡ ತಪ್ಪಾಗುತ್ತೆ. ಹಿಂದೂ ಅನ್ನೋದು ರಾಷ್ಟ್ರೀಯತೆ, ಹಿಂದೂ ಅನ್ನೋದು ಸಂಸ್ಕೃತಿ, ಹಿಂದೂ ನ್ಯಾಷನಲಿಸಮ್. ಅದು ಹಿಂದೂ ಅನ್ನೋದು ಅರಬ್ ದೇಶಗಳ ಕಾಲನಿ ಆಗ್ತಾ ಇದೆ ನಮ್ಮ ದೇಶ. ಈಗ ನಮ್ಮ ಊರಿನಲ್ಲಿ ಹುಟ್ಟಿದಂಥ ಮೈಯದಿಯ ಮಗ ಅರಬಿ ಯಾಕೆ ಕಲಿಬೇಕು? ಅವನಿಗೆ ಇಲ್ಲಿ ಏನಾದರೂ ಉಪಯೋಗ ಇದೆಯಾ? ಈ ಪ್ರಕ್ರಿಯೆ ನಮ್ಮ ದೇಶಕ್ಕೆ ಬಹಳ ಅಪಾಯಕಾರಿ. ನಮಗೇನು ಮುಸಲ್ಮಾನರ ಬಗ್ಗೆ, ಅವ್ರ ಬಗ್ಗೆ ನಮಗೆ ಬೇಸರ ಇಲ್ಲ, ಅವರ ಬಗ್ಗೆ ನಮಗೇನು ಸಿಟ್ಟು ಇಲ್ಲ. ಭಾರತಕ್ಕೆ ಮುಸಲ್ಮಾನರ ಕೊಡುಗೆ ಬಹಳ ದೊಡ್ಡದಿದೆ. ಹಿಂದೂ ಒಂದು ರಾಜಕೀಯ ಶಕ್ತಿ ಆಗದೆ ಹೋದರೆ ಈ ದೇಶ ಉಳಿಯೋದು. ನಾವು ದೇವರನ್ನ ಅಲ್ಲಾಹ್ ಅಂತ ಯಾಕೆ ಕರಿಬೇಕು? ಅಲ್ಲಾಹ್ ಅನ್ನೋದು ಅವರ ಶಬ್ದ ಅಲ್ವಾ? ನಾವು ತಾರಿ ಅಂತ ಕರಿತೀವಿ. ಹೀಗೆ ನಾವು ಮಕ್ಕಾದ ಕಡೆ ಯಾಕೆ ಮುಖ ಮಾಡಿ ನಮಾಜ್ ಮಾಡಿ? ಟಿಪ್ಪು ಜಯಂತಿಯನ್ನು ಯಾಕೆ ಮಾಡಬೇಕು? ಭಾವೈಕ್ಯತೆ ಅಂದರೆ ಸಂತ ಶಿಶುನಾಳ ಶರೀಫರು ಭಾವೈಕ್ಯತೆ ನಮ್ಮಲ್ಲಿ. ಫತೇ ಹೈದರ್ ಅನ್ನುವಂಥ ಒಬ್ಬ ಮುಸಲ್ಮಾನ, ಅವನನ್ನ ಈ ಗಡಾಯಿಕಲ್ನಲ್ಲಿ ಪಟ್ಟ ಕಟ್ಟಬೇಕು ಅಂತ ನಮ್ಮ ಊರಿನ ತುಳುನಾಡಿನ ಎಷ್ಟು ಜನ, ಪತ್ತುಮುಡಿ ಸುಬ್ರಾಯ, ಬೇಕಲ ತಿಮ್ಮನಾಯಕ, ಇವರೆಲ್ಲ ಸೇರ್ಕೊಂಡು ಎಂಥ ದೊಡ್ಡ ಹೋರಾಟ ಮಾಡ್ತಾರೆ. ಈ ಎಲ್ಲ ವೀರರ ಬಗ್ಗೆ ಎಲ್ಲಿದೆ? ದೇಶಭಕ್ತ ಮುಸಲ್ಮಾನರು ಕೂಡ ಭಾರತದ ಇತಿಹಾಸದಲ್ಲಿ ಇದ್ದಾರೆ. ಕಾಂಗ್ರೆಸ್ನವರು ಅದನ್ನು ವೈಭವೀಕರಿಸೋದಿಲ್ಲ. ಓಕೆ, ಅದನ್ನು ಶ್ರೀಕಾಂತ್ ಶೆಟ್ಟರು ಓದ್ತಾರೆ, ಅದನ್ನು ನಾನು ಓದ್ತೇನೆ, ಅವರನ್ನು ನಾವು ಪೂಜಿಸ್ತೇವೆ. ಈ ಹಿಂದೂ ಅಂದ್ರೆ ಏನು, ಈ ಹಿಂದುತ್ವ ಅಂದ್ರೆ ಏನು, ಹೊಸದಾಗಿ ಹ್ಯಾಡ್ ಆಗಿದೆ ಹಿಂದೂಯಿಸಮ್ ಅಂತೇಳಿ. ಸೊ ಏನ್ ಡಿಫ್ರೆನ್ಸ್ ಇದು, ಏನ್ ಕತೆ ಇದು? ಹಿಂದೂ ಅನ್ನುವಂಥ ಶಬ್ದ ಹೇಗೆ ಹುಟ್ಟಿತು ಅಂತ ದೊಡ್ಡ ಪ್ರಶ್ನೆ ಇದೆ. ಅಂದರೆ ಹಿಂಸಾ ವಿದೂರತೇತಿ ಇದು ಹಿಂದೂ ಅಂದರೆ ಹಿಂಸೆಯನ್ನು ದೂರ ಮಾಡುವವನು ಹಿಂದೂ ಅಂತ ಕೆಲವರು ಹೇಳೋದಿದೆ. ಆಮೇಲೆ ಸಿಂಧೂ ನದಿಯ ತೀರದಲ್ಲಿ ಅರಳಿದ ನಾಗರಿಕತೆ ಅದು ಹಿಂದೂ ನಾಗರಿಕತೆ ಅಂತ ಕೆಲವರು ಹೇಳ್ತಾರೆ. ಅದು ಹಿಂದೂ ಯಾಕೆ ಹೇಳಿದ್ರು? ಸಿಂಧೂ ಅಂತಲೇ ಹೇಳ್ಬೋದಿತ್ತಲ್ಲ. ಇಲ್ಲ, ಅವರು ಪರ್ಷಿಯಾದವರಿಗೆ ಸಾ ಉಚ್ಚಾರ ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಅವರು ಹಾ ಅಂತ ಹೇಳಿರೋದು. ಅವರು ಸಪ್ತವನ್ನು ಹಪ್ತ ಅಂತ ಹೇಳ್ತಾರೆ, ಹಾಗೆ ಸಿಂಧುವನ್ನು ಹಿಂದೂ ಹೇಳಿದರು. ಅಲ್ಲ, ಪರ್ಷಿಯಾದಲ್ಲೇ ಶಾ ಇದೆಯಲ್ಲ, ಪರ್ಷಿಯಾದಲ್ಲೇ ಶಾ ಇದೆಯಲ್ಲ, ಅವರು ಪರ್ಹ್ಯ ಹೇಳ್ತಾ ಇಲ್ಲ, ಪರ್ಷಿಯಾ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆ ಹಿಂದೂ ಅನ್ನುವಂಥ ಶಬ್ದ ಪಾರ್ಸಿಗಳಿಂದ ಬಂದಿರೋದಲ್ಲ, ಅದು ಹಿಂದಿನಿಂದಲೂ ಇದೆ ಅಂತ ನನಗನ್ಸುತ್ತೆ. ಯಾಕಂದರೆ ನೀವು ಸಾವರ್ಕರ್ ಅವರು ಜೈಲಲ್ಲಿದ್ದಾಗ ಅವರು ಯೋಚನೆ ಮಾಡಿದರು, ನಾವು ಯಾಕೆ ಇಷ್ಟು ವರ್ಷಗಳಿಂದ ಗುಲಾಮರಾಗಿದ್ದೇವೆ ಅಂದರೆ, ನಾವು ಯಾವತ್ತೂ ನಮ್ಮ ಸಮಾಜವನ್ನು, ನಮ್ಮ ಸಮಾಜದ ಅಸ್ಮಿತೆ ಏನು ಅನ್ನೋದನ್ನು ನಾವು ಇವತ್ತಿಗೂ ಗುರುತಿಸಿಲ್ಲ ಅಂತ. ನಾವು ಯಾರು ಅನ್ನೋದು ಗುರುತಿಸಿಲ್ಲ. ಯಾರೋ ಒಬ್ಬ ಬರ್ತಾನೆ ಬಿಳಿ ಟೋಪಿ ಹಾಕ್ಕೊಂಡು, ಅವನಿಗೂ ಸಲಾಂ ಹೊಡಿತೀವಿ, ಅವನು ನಮ್ಮ ದೊರೆ ಆಗ್ತಾನೆ ಅಂದರೆ ನಾವು ಒಪ್ಕೋತೀವಿ, ಅವನನ್ನು ಹೊತ್ಕೊಂಡು ಮೆರಿತೀವಿ, ಅವನು ಗುಲಾಮಗಿರಿ ಮಾಡ್ತೀವಿ. ನಾವು ಯಾರು, ನಮಗೊಂದು ದೇಶ, ರಾಷ್ಟ್ರೀಯತೆ ಇದು ಯಾವುದೂ ಇಲ್ಲ. ಹಾಗಾಗಿ ನಮ್ಮ ಅಸ್ಮಿತೆಯನ್ನು ಮೊದಲು ಗುರುತಿಸಬೇಕು ಅಂತ ಅವ್ರು ಭಾಳ ಪ್ರಯತ್ನ ಮಾಡಿದರು. ಅದಕ್ಕಾಗಿ ಒಂದು ಕೃತಿಯನ್ನು ಬರೆದಿದ್ದಾರೆ, ಹಿಂದುತ್ವ ಅಂತ ಒಂದು ಕೃತಿ ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಈಗ ನೋಡಿ, ಈ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಬ್ಬ ದೊರೆ ಇದ್ದ, ಬುಕ್ಕ ಭೂಪತಿ ಅಂತ ಅವನ ಹೆಸರು. ಬುಕ್ಕ ಭೂಪತಿ, ಹರಿಹರರಾಯ ಬುಕ್ಕರಾಯ ಕೇಳಿರುವ ಹಕ್ಕ ಬುಕ್ಕರು. ಆ ಬುಕ್ಕ ಭೂಪತಿಗೆ ಹಿಂದೂ ರಾಯ ಸುರತ್ರಾಣ ಅಂತ ಬಿರುದಿತ್ತು. ಹಿಂದೂ ರಾಯ ಸುರತ್ರಾಣ, ನಾನು 1336 ಮಾತಾಡ್ತಿದ್ದೀನಿ. ಅಂದರೆ ಇವತ್ತಿನಿಂದ 700-800 ವರ್ಷದ ಹಿಂದೆ ಕೂಡ ಹಿಂದೂ ಅನ್ನುವಂಥ ಶಬ್ದ ಬಳಕೆಯಲ್ಲಿತ್ತು. ಇದೇನು BJP RSS ಕಾಯಿನ್ ಮಾಡಿರುವಂಥ ಶಬ್ದ ಅಲ್ಲ, ಇದು ಆವತ್ತಿತ್ತಲ್ವಾ. ಇವತ್ತು ನೀವು ಇಲ್ಲಿ ಶಾಸನ ಇದೆ, ಶಾಸನದಲ್ಲಿ ಹಿಂದೂ ರಾಯ ಸುರತ್ರಾಣ ಅನ್ನುವಂಥ ಶಬ್ದ ಇದೆ. ಆನಂತರ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಆ ಶಬ್ದವನ್ನು ಬಳಸಿದ್ದಾರೆ. ಅಂದರೆ ಆರ್ಷೇಯ ಧರ್ಮ, ಸನಾತನ ಧರ್ಮ, ಈ ವೈದಿಕ ಇದರಲ್ಲೆಲ್ಲ ಹಿಂದೂ ಅನ್ನುವಂಥ ಶಬ್ದ ಅಷ್ಟಾಗಿ ಬಳಕೆ ಆಗದೇ ಇದ್ದಿದ್ರು ಕೂಡ ಒಂದು ಭೌಗೋಳಿಕವಾದಂಥ ಸ್ಥಿತಿ ಅಥವಾ ರಾಜಕೀಯವಾದಂಥ ಒಂದು ಪರಿಧಿಗಳನ್ನು ಗುರುತಿಸುವಾಗ ನಾವೆಲ್ಲ ಹೈಂದವರು, ಹಿಂದೂಗಳು ಅಂತ ಹೇಳಿಕೊಂಡಿರುವಂಥದ್ದು ಭಾಳಷ್ಟು ಬಾರಿ ಅದು ಇದೆ. ಈ ಹಿಂದೂ ಅನ್ನುವಂಥದ್ದು ಒಂದು ಭೌಗೋಳಿಕವಾದಂಥ, ಹೇಗೆ ಅಮೇರಿಕನ್ನರಿಗೆ ಸೇರಿದ್ದು, ಹಾಗೆ ಇಂಡಿಯನ್ಸ್ಗೆ ಸೇರಿದ್ದು, ಹಾಗೆ ಹಿಂದೂ ರಾಷ್ಟ್ರ, ಹಿಂದೂಸ್ತಾನ ಹಿಂದೂಗಳಿಗೆ ಸೇರಿದ್ದು. ಹಿಂದೂಗಳು ಅಂದರೆ ಇಲ್ಲಿಯ ಮೂಲ ನಿವಾಸಿಗಳು. ಯಾರು ಅಸೇತು ಹಿಮಾಚಲ, ಕೆಳಗಡೆ ಸೇತುವೆಯಿಂದ ಹಿಡಿದು, ಅಂದರೆ ರಾಮಸಮುದ್ರದಿಂದ ಹಿಡಿದು, ರಾಮೇಶ್ವರಂನಿಂದ ಹಿಡಿದು ಮೇಲೆ ಹಿಮಾಲಯದವರೆಗೆ, ಈ ಇಷ್ಟು ಭೂಭಾಗದಲ್ಲಿ ಇದನ್ನು ಇದನ್ನೇ ಮಾತೃಭೂಮಿ ಅಂತ ಒಪ್ಪಬೇಕು. ನಿಮ್ಮ ತಾಯಿ ಇಲ್ಲೇ ಒಳಗಿರ್ಬೇಕು. ಇದೇ ಪಿತೃಭೂ ಆಗಿರ್ಬೇಕು ನಿಮಗೆ. ಅಂದರೆ ನಿಮ್ಮ ತಂದೆ ಕೂಡ ಇಲ್ಲೇವನಾಗಿರ್ಬೇಕು. ಯಾರೋ ಬಾಬರ್ನನ್ನ ಅಪ್ಪ ಅಂತ ಹೇಳಿದರೆ ಅದು ಆಗೋದಿಲ್ಲ. ಪಿತೃಭೂ ಇದೆ, ಪುಣ್ಯಭೂಶ್ಚೈವ, ಅಂದರೆ ಮಾತೃಭೂ, ಪಿತೃಭೂ, ಪುಣ್ಯಭೂಶ್ಚೈವ, ಅಂದರೆ ನನ್ನ ಪುಣ್ಯಭೂಮಿಯೂ ಇದೇ ಆಗಿರಬೇಕು. ನೀವು ಯಾವುದೇ ನಂಬಿಕೆಯವರಾಗಿರಲಿ, ಆದರೆ ಇದನ್ನೇ ಪುಣ್ಯಭೂಮಿ ಅಂತ ಒಪ್ಪಬೇಕು. ನಾನು ವ್ಯಾಟಿಕನ್ನಲ್ಲಿದೆ, ಇಲ್ಲಿದೆ ಅಂತ ಹೇಳಿದರೆ ಆಗಲ್ಲ. ನನ್ನ ನಿಷ್ಠೆ ಅಲ್ಲಿಗೆ ಅಂತ ಹೇಳಿದರೆ ಆಗೋದಿಲ್ಲ. ನಾನು ಆ ಕಡೆ ಮುಖ ಮಾಡ್ತೀನಿ ಅಂದರೆ
ಇದನ್ನೇ ನಿಮ್ಮ ಮಾತೃಭೂಮಿ, ಪಿತೃಭೂಮಿ, ಪುಣ್ಯಭೂಮಿ ಅಂತ ಒಪ್ಕೊಂಡ್ರೆ ನೀವು ಹಿಂದೂ ಅಷ್ಟೇ. ಇದಕ್ಕೆ ಇಸ್ಲಾಂ ಅಥವಾ ಕ್ರಿಶ್ಚಿಯಾನಿಟಿ ಕೂಡ ಇದಕ್ಕೆ ಬದ್ಧರಾಗಬಹುದು, ಯಾಕೆ ಆಗೋದಿಲ್ಲ ನೋಡಿ. ಇಲ್ಲಿ ಹಿಂದೂಗಳು ಅಂತ ಹೇಳಿದಾಗ ಇಲ್ಲಿಯ ಮುಸಲ್ಮಾನರನ್ನ ಬೇರೆ ರಾಷ್ಟ್ರಗಳಿಗೆ ಹೋದಾಗ, ಕೊಲ್ಲಿ ರಾಷ್ಟ್ರಗಳಿಂದ ಗಲ್ಫ್ ದೇಶಗಳಿಗೆ ಹೋದಾಗ ಅಲ್ಲಿ ಅವ್ರನ್ನ ಹಿಂದಿಗಳು ಅಂತಲೇ ಹೇಳೋದು. ಇವ್ರನ್ನ ಹಿಂದಿಗಳಂತ ಗುರುತಿಸೋದು, ಇವ್ರನ್ನೇನು ಮುಸಲ್ಮಾನರು ಅಂತ ಗುರುತಿಸೋದಿಲ್ಲ. ಹಿಂದಿಗಳು ಅಂದರೆ ಇವ್ರನ್ನ ಭಾರತೀಯರು ಅಂತಲೇ ಗುರುತಿಸೋದು. ಭಾರತೀಯ ಅನ್ನುವಂಥ ಶಬ್ದಕ್ಕೆ ಪರ್ಯಾಯವೇ ಹಿಂದೂ. ಅದು ಹೇಗಾಗುತ್ತೆ? ಭಾರತೀಯರು ಬೇರೆ, ಹಿಂದೂಗಳು ಬೇರೆ ಅನ್ನುವಂಥದ್ದು ವಿಚಾರ ಬರೋದಿಲ್ಲ. ಭಾರತೀಯರು ಅಂತ ಹೇಳಿದ್ರೆ ಜಾತ್ಯತೀತ ಅಂತ ಹೇಳ್ತೀವಿ ನಾವೆಲ್ಲರೂ ಕೂಡ. ಅದು ಹಿಂದೂಗಳು ಹೇಗಾಗುತ್ತೆ ಭಾರತೀಯರು? ಭಾರತ ಅನ್ನೋದು ದೇಶಕ್ಕೆ ಹೇಳೋದಲ್ವಾ. ಭಾರತದಲ್ಲಿ ಬದುಕುವವರು ಭಾರತೀಯರಾದ್ಮೇಲೆ ಹಿಂದೂಸ್ತಾನದಲ್ಲಿ ಬದುಕುವವರು ಹಿಂದೂಗಳಷ್ಟೇ. ಇದನ್ನ ರಿಲಿಜಿಯನ್ ಮಾಡಿದಾಗ ಸಮಸ್ಯೆ ಆಯ್ತು. ಇದನ್ನ ರಿಲಿಜಿಯನ್ ಅನ್ನುವಂಥ ಕಾನ್ಸೆಪ್ಟೇ ನಮ್ಮದಲ್ಲ. ಮತಗಳು ಅಂತ ಹೇಳ್ತಾರಲ್ಲ, ಮತ ಅಂದ್ರೆ ಒಬ್ಬ ವ್ಯಕ್ತಿಯ ಮತಿ ಅಂದ್ರೆ ಅವನಿಗೆ ಅವನು ಹುಡುಕಿದಂತ ಒಂದು ದಾರಿ ಮತ. ಅದು ಮತ ಅಂದ್ರೆ ಒಬ್ಬ ವ್ಯಕ್ತಿ ಇರಬೇಕು, ಒಂದು ಪುಸ್ತಕ ಇರಬೇಕು, ಅವನು ಹೇಳಿದಂತ ಒಂದಷ್ಟು ರೀತಿ ನೀತಿಗಳು, ಅದು ಮತ. ಉದಾಹರಣೆಗೆ ನಮ್ಮಲ್ಲೂ ಇದೆ ಮತಗಳಿವೆ. ಶೈವ ಮತ ಇದೆ, ಕಾಶ್ಮೀರಿ ಶೈವ ಮತ ಇದೆ, ಮಾಧ್ವ ಮತ ಇದೆ, ಸ್ಮಾರ್ತ ಮತ ಇದೆ, ಅನೇಕ ಮತಗಳಿವೆ. ಶಂಕರಾಚಾರ್ಯರ ಫಾಲೋವರ್ಸ್ಗಳಿದ್ದಾರೆ, ಮಧ್ವಾಚಾರ್ಯರ ಫಾಲೋವರ್ಸ್ ಇದ್ದಾರೆ. ಅವುಗಳೆಲ್ಲ ಮತಗಳು, ಅದರ ರಿಲಿಜಿಯನ್ಗಳದೆಲ್ಲ. ಓಕೆ, ಈಗ ಧರ್ಮ ಅಂತ ಹೇಳಿದ್ರೆ ಧರ್ಮ ಅಂದ್ರೆ ಬೇರೆ, ಧರ್ಮ ಅನ್ನೋದು ಶಬ್ದವೇ ಬೇರೆ. ಓಕೆ, ಧರ್ಮಕ್ಕೂ ಹಿಂದೂ ಧರ್ಮ ಅನ್ನೋದು, ಹಿಂದೂ ಧರ್ಮ ಅಂದ್ರೂ ಕೂಡ ತಪ್ಪಾಗತ್ತೆ. ಓಕೆ, ಅಲ್ಲ, ಹಿಂದೂ ಅನ್ನೋದು ರಾಷ್ಟ್ರೀಯತೆ, ಹಿಂದೂ ಅನ್ನೋದು ಸಂಸ್ಕೃತಿ, ಹಿಂದೂ ನ್ಯಾಷನಲಿಸಮ್. ಅದು ಹಿಂದೂ ಅನ್ನೋದು ಒಂದು ರಾಷ್ಟ್ರೀಯ ಗುರುತು, ಹಿಂದೂ ಅನ್ನೋದು ಸಾಂಸ್ಕೃತಿಕ ಗುರುತು. ಹಿಂದೂ ರಿಲಿಜಿಯನ್ಗಳು ಬೇರೆ. ಈಗ ನನ್ನನ್ನು ನೀವು ಕೇಳಿದ್ರೆ, ನಾನು ಶೆಟ್ಟಿ, ನಮಗೆ ಭೂತಗಳಿಗೆ ಕೋಳಿ ಕೊಯ್ಯಬೇಕು, ನಮ್ಮ ಭೂತಗಳು ಬೇರೆ. ನಾವು ಕೇಳಿದ್ರೆ ನಾವು ಬೆರ್ಮರು ಅದು ಇದು ಅಂತೆಲ್ಲ ದೈವಗಳು, ಇದೆಲ್ಲ ನಾವು ಹೇಳ್ತೀವಿ, ನಾಗ, ಇದೆಲ್ಲ ಮೂಲದಲ್ಲಿ ನೋಡಿದರೆ ನಮ್ಮ ಪರಂಪರೆ ಬೇರೆ. ನಾವೊಂಥರ ಒಂದು ಇಲ್ಲಿಗೆ ಬಂದಂಥ ಬೇರೆ ಬೇರೆ ವೈದಿಕ ಪರಂಪರೆಯ ದೇವರುಗಳನ್ನು ನಾವು ಒಪ್ಪಿದ್ರೂ ಕೂಡ ಮೂಲದಲ್ಲಿ ನಾವೆಲ್ಲ ಎನಿಮಿಸ್ಟ್ಗಳಾಗಿ ಗುರುತಿಸ್ಬೋದು ನಮ್ಮನ್ನು. ಎನಿಮಿಸ್ಟ್ಗಳಂದರೆ ಒಂದು ಕಾಡಿನಲ್ಲಿ ಆ ಕಾಲದಲ್ಲಿ, ಅಂದರೆ ಬಹಳ ಪೂರ್ವದಲ್ಲಿ, ಒಂದು 5,000-6,000 ವರ್ಷದ ಹಿಂದಿನ ಒಂದು ನೀವು ಇದನ್ನು ತೆಗೆದು ನೋಡಿದಾಗ ನಮ್ಮಲ್ಲಿರುವಂತಹ ಆ ಪಿಲಿಚಂಡಿ, ಆ ಪಂಜುರ್ಲಿ, ಆ ನಾಗ, ಈ ಥರದೆಲ್ಲ ದೇವತೆಗಳು ಅಂದರೆ ಪ್ರಾಣಿ ಮೂಲದಿಂದ ಬಂದಿರೋ, ರೈತಾಪಿ ವರ್ಗಕ್ಕೆ ಸಂಬಂಧಪಟ್ಟಂಥ ಕೃಷಿ ಮೂಲದ ದೈವಗಳು, ಇದನ್ನೆಲ್ಲ ಆರಾಧಿಸಿಕೊಂಡು ಬಂದವರು. ಅದರಲ್ಲಿ ನಮ್ಮ ಪಿತೃಗಳ ಆರಾಧನೆ ಮಾಡಿಕೊಂಡು, ಇದೊಂದು ಸಂಸ್ಕೃತಿಯೇ ಬೇರೆ. ಇದು ಈ ಸಂಸ್ಕೃತಿ ಘಟ್ಟದ ಮೇಲೆ ಹೋದಾಗ ಅಲ್ಲಿ ಸ್ವಲ್ಪ ಬದಲಾಗ್ತದೆ, ಇನ್ನೊಂದು ಕಡೆ ಹೋದಾಗ ಬದಲಾಗ್ತದೆ. ಅಂದರೆ ಈ ರೀತಿಯ ಒಂದು ಮೈಕ್ರೋ ಕಲ್ಚರ್ಸ್ಗಳು ಇಡೀ ಭಾರತದಾದ್ಯಂತ ಇದೆ. ನೀವು ಇಲ್ಲಿ ಮಾತ್ರ ಭೂಮಿ ಮದ್ಮಾಲಾಯಲು ಅಂತ ಕೆಡ್ಡಸದಲ್ಲಿ ಇಲ್ಲಿ ಹೇಳ್ತಿರೋ, ಅದನ್ನೇ ನೀವು ಒರಿಸ್ಸಾಕ್ಕೆ ಹೋದ್ರೂ ಆ ಆಚರಣೆ ಇದೆ ನಿಮಗೆ, ಛತ್ತೀಸ್ಗಢದಲ್ಲೂ ಇದೆ, ಪೂರ್ವೋತ್ತರಕ್ಕೆ ಹೋದರೆ ನೀವು ಅಂದರೆ ಈಶಾನ್ಯ ರಾಜ್ಯಗಳಿಗೆ ಹೋದರೆ ಅಲ್ಲೂ ಈ ಆಚರಣೆ ಇದೆ. ಅಂದರೆ ಅಲ್ಲೆಲ್ಲ ಕಡೆಗಳಲ್ಲಿ ಕೂಡ ಆ ಬುಡಕಟ್ಟಿನ ಆರಾಧನೆ, ಭಾಷೆ, ಅದರ ಹೆಸರುಗಳು ಬೇರೆ ಇದ್ರೂ ಕೂಡ ಮೂಲ ಅಂತಸತ್ವ ಒಂದೇ ಇರೋದು. ವೈದಿಕ ಸಂಸ್ಕೃತಿಯಲ್ಲೂ ಕೂಡ ಅದು ಇದೆ, ಭೂಮಿಯನ್ನ ತಾಯಿ ಅಂತ ಒಪ್ಕೊಳ್ತಾರೆ. ಹಾಗಾಗಿ ನೀವು ಇದನ್ನ ಬೇರೆ ಯಾವುದೋ ದೇಶದ, ಅಂದರೆ ಇತ್ತೀಚೆಗೆ ಹುಟ್ಟುಕೊಂಡಂಥ ಕಮ್ಯುನಿಸಮ್ಮು ಅಥವಾ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ, ಈ ಮೂರು ಈ ರೀತಿಯ ಹಳೆಯ ಎಲ್ಲ ಬೇರುಗಳನ್ನು ಕೂಡ ನಾಶ ಮಾಡ್ಕೊಂಡು ಬಂದಿದೆ. ಉದಾಹರಣೆಗೆ ಎಲ್ಲ ಬೇರುಗಳು, ಈಗ ನೀವು ಅಪೋಕಲಿಪ್ಟೋ ಮೂವಿ ನೋಡಿದ್ದೀರಾ? ನೀವು ಅಪೋಕಲಿಪ್ಟೋ ಅಂತ ಒಂದು ಮೂವಿ ಇದೆ. ಅದರಲ್ಲಿ ರೆಡ್ ಇಂಡಿಯನ್ಸ್ಗಳು ಅಂದರೆ ಮಾಯನ್ಸ್ಗಳು ಅಂದರೆ ಅಮೇರಿಕಾದ ಮೂಲ ನಿವಾಸಿಗಳ ಬಗ್ಗೆ ಆ ಚಿತ್ರ ಇದೆ. ಕೊಲಂಬಸ್ನ ಕೊನೆಯಲ್ಲಿ ಅವರವರೇ ಹೊಡ್ಕೊಂಡು ಗಲಾಟೆ ಮಾಡಿಕೊಂಡು ಒಬ್ಬರಿಗೊಬ್ಬರು ಬಲಿ ಕೊಟ್ಕೊಂಡು, ಸೂರ್ಯನ ಗ್ರಹಣ ಆದಾಗ ಬಲಿ ಕೊಡೋದು, ಅದೆಲ್ಲ ಮಾಡಿ ಕೊನೆಯದ್ದಾಗುವಾಗ ಒಂದು ಕೊಲಂಬಸ್ನ ಬೋಟ್ ಬರುತ್ತೆ ನೋಡಿ. ನೀವು ಅಮೇರಿಕದ ಇತಿಹಾಸ 500 ವರ್ಷಕ್ಕಿಂತ ಹಿಂದೆ ಅವ್ರದ್ದು ಏನು ಇತಿಹಾಸ ಇದೆ? ನೀವು ಅವ್ರದ್ದು ವಾಷಿಂಗ್ಟನ್ ಅಂತ ಇದ್ದಾನಲ್ಲ, ಅವನು ಬರೆದಂಥ ಪತ್ರಗಳೆಲ್ಲ ಇದೆ. ಅಂದರೆ ಒಬ್ಬನನ್ನು ಬಿಡದೆ ಅವ್ರು ಯಾರನ್ನು ಕೂಡ ಓಡಿಸಬಾರ್ದು, ಎಲ್ಲರನ್ನೂ ಹಿಡಿದು ಕೊಲ್ಲಬೇಕು. ಪೂರ್ತಿ ಅಮೇರಿಕದಿಂದ ಮಾಯನ್ಸ್ಗಳನ್ನು ನಾಶ ಮಾಡಿದ್ದಾರೆ. ನಮ್ಮ ಇಲ್ಲಿ ಹೇಗೆ ದೈವ ಆರಾಧನೆ ಇದೆ, ಇಲ್ಲಿ ಹೇಗೆ ನಮ್ಮ ಹಾಡು ಪಾಡ್ದನಗಳು, ಈ ಪ್ರಾಣಿ ಮೂಲದ ಶಕ್ತಿಗಳ ಆರಾಧನೆ ಇದೆ, ಸೇಮ್ ಟು ಸೇಮ್ ಅಲ್ಲೂ ಇತ್ತು. ಎಲ್ಲಿ ಮಾಯನ್ಸ್ಗಳ ಅದರಲ್ಲೂ ಇತ್ತು. ಮಾಯಾ, ಇಂಕಾ, ಅಸ್ತೆಕ್, ಆಮೇಲೆ ಚಾಂಡಿಯನ್ಸ್, ಎಮನ್ಸ್ಗಳು, ಆಮೇಲೆ ಮೆಸಪಟೋಮಿಯನ್ಗಳು, ಅಸೀರಿಯನ್ಸ್ಗಳು, ಸುಮೇರಿಯನ್ಸ್ಗಳು, ಈಜಿಪ್ಟಿನ ಒಳಗಡೆ ಇತ್ತು. ಎಲ್ಲ ಕಡೆಗಳಲ್ಲೂ ಈ ಸಂಸ್ಕೃತಿ ಇತ್ತು. ಆದರೆ ಎಲ್ಲವನ್ನ ನಾಶ ಮಾಡಿದ್ದಾರೆ. ಚಂಗೀಸ್ ಖಾನ್ ಯಾರು? ಚಂಗೀಸ್ ಖಾನ್, ಅವನು ಖಾನ್ ಅನ್ನೋದದು ಇಸ್ಲಾಮಿನ ಸರ್ನೇಮೇ ಅಲ್ಲ, ಅದು ಮಂಗೋಲ್ನ ಸರ್ನೇಮ್, ಅದು ಮಂಗೋಲಿಯನ್ಸ್ಗಳ ಸರ್ನೇಮ್. ಅಲ್ಲಿ ತೆಂತ್ರೀನ್ ಅಂತ ಹೇಳಿ ಅಲ್ಲಿಯ ಮತವೇ ಬೇರೆ ಇತ್ತು, ಅದು ಆಚರಣೆಗಳೇ ಬೇರೆ.
ಈ ರೀತಿ ಎಲ್ಲರನ್ನ ಇವರು ಜೀರ್ಣಿಸಿಕೊಂಡು ಇವರೊಂದು ಪ್ರಾಬಲ್ಯವನ್ನು ಮಾಡ್ಕೊಂಡಿದ್ದಾರೆ. ಆ ರೀತಿ ಈಗ ನಾವು ಯಾವ ಶಬ್ದದಲ್ಲಿತ್ತು, ನೀವು ಹಿಂದೂ ಅನ್ನುವಂಥ ಶಬ್ದ ಧರ್ಮ ಹಿಂದೂ ಅನ್ನುವ ಧರ್ಮ, ಮತಕ್ಕೆ ಹೋದ್ರಿ, ಹೌದು ಮತ ಮತ. ಹೌದು, ಬೇರೆ ಅಂತ ನೀವು ಹಿಂದ್ ಅಂತ ಇದೆಲ್ಲವನ್ನ ಬುಡಕಟ್ಟುಗಳು, ಇದನ್ನ ಮತ ಅಂತ ಹೇಳಕ್ ಬರಲ್ಲ. ಇದು ಮತ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಪ್ರವರ್ಧಮಾನಕ್ಕೆ ಬಂದಿರುವಂಥದ್ದು, ಒಬ್ಬ ವ್ಯಕ್ತಿಯಿಂದ ಹುಟ್ಟಿರುವಂಥದ್ದು, ಅದನ್ನ ಮತ ಅಂತ ಹೇಳ್ಬೋದು. ಒಂದು ಮತ ನೀವು ಹೇಳಿರೋದಕ್ಕೆ ನಾನು ಸರಿ ಅಂತ ಒಪ್ಕೋತೀನಿ, ನನ್ನ ಅಭಿಮತ ಇದೆ ನಿಮ್ಗೆ ಹೇಳಿದಕ್ಕೆ. ಈ ತರ ನಿಮ್ಮ ಜೊತೆ ಅಭಿಮತ ವ್ಯಕ್ತಪಡಿಸಿದಂಥವರದೇ ಒಂದು ತಂಡ, ಗುಂಪು, ನಾವು ಅದನ್ನು ಇನ್ನಷ್ಟು ಜನರಿಗೆ ಪ್ರಚಾರ ಮಾಡೋದು, ಅದೊಂದು ಮತ. ಆದರೆ ಈ ಸಂಸ್ಕೃತಿಗಳು ಬೇರೆ, ಸಣ್ಣ ಸಣ್ಣ ಈ ಮೈಕ್ರೋ ಸಣ್ಣ ಸಣ್ಣ ಬುಡಕಟ್ಟು ಸಂಸ್ಕೃತಿಗಳೇ ಬೇರೆ. ಈ ಸಂಸ್ಕೃತಿಗಳು ಇವುಗಳು ಬದಲಾವಣೆಗೆ ಒಗ್ತವೆ. ಆದರೆ ಮತಗಳು ಅವರು ಏನು ಹೇಳಿ ಹೋಗಿದ್ದಾರೆ ಅದೇ ಸತ್ಯ. ಅದರಲ್ಲಿ ಒಂದು ವಾಕ್ಯವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಶಬ್ದ ಪ್ರಮಾಣ ಬೇಕು, ಆ ಪ್ರಮಾಣ ಬೇಕು, ಇದು ಪ್ರಮಾಣ ಬೇಕು ಅಂತ ಮೊಂಡುವಾದಕ್ಕೆ ಬೀಳ್ತಾರೆ. ಮತಗಳ ಗಲಾಟೆಗಳಲ್ಲೇ ನಮ್ಮ ಸಮಾಜ ಕೂಡ ಬಹಳಷ್ಟು ಹಿಂದೆ ಸೊರಗಿದ್ದೂ ಇದೆ. ಶೈವ ವೈಷ್ಣವರ ಗಲಾಟೆಯಿಂದ ನಾವು ಸೊರಗಿದ್ದೂ ಇದೆ. ಆದರೆ ಧರ್ಮ ಅನ್ನೋದು ಇದೆಲ್ಲವನ್ನ ಮೀರಿರುವಂಥದ್ದು ಧರ್ಮ. ಧರ್ಮ ಅನ್ನೋನು ಒಬ್ಬ ನಾಸ್ತಿಕನು ಧಾರ್ಮಿಕನಾಗ್ಬೋದು. ಅವನು ದೇವಸ್ಥಾನಕ್ಕೆ ಹೋಗಲ್ಲ, ದೇವರನ್ನೇ ಒಪ್ಪಲ್ಲ, ಆದರೆ ಅವನು ಧಾರ್ಮಿಕನಾಗಿರ್ಬೋದು. ಅದನ್ನ ಇವನು ಮನು ಹೇಳೋದು, ಧೃತಿ, ಕ್ಷಮ, ಧಮ, ಆಸ್ತೇಯ, ಶೌಚಂ, ಇಂದ್ರಿಯ ನಿಗ್ರಹಂ, ಧೀರ್, ವಿದ್ಯಾ, ಸತ್ಯಮಕ್ರೋಧ, ಈ 10 ಲಕ್ಷಣ ಯಾರಲ್ಲಿದೆ ಅವನು ಧಾರ್ಮಿಕ. ಅವನು ಓಕೆ 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 ಹಾಗಾದ್ರೆ ಹಿಂದೂ ಧರ್ಮ ಅನ್ನುವಂಥದ್ದು ಒಂದು ಮಾತ್ರ ಹೇಳ್ತೀರಾ? ಹಿಂದೂ ಅಂತ ಹೇಳಿದ್ರೆ ಅದೊಂದು ಧರ್ಮ, ಅದೊಂದು ಮಾತ್ರ. ಹಿಂದೂ ಧರ್ಮ ಅನ್ನೋ ಶಬ್ದವೇ ತಪ್ಪಾಗುತ್ತೆ. ಮತ್ತೆ ಏನು ಹಿಂದೂ ಸಂಸ್ಕೃತಿ ಹೇಳ್ತೀರಿ? ಹಿಂದೂ ರಾಷ್ಟ್ರವಾದ, ಹಿಂದೂ ಸಂಸ್ಕೃತಿ. ಓಕೆ, ಹಾಗಾದ್ರೆ ಈ ಹಿಂದೂ ಆಯ್ತು, ಹಿಂದೂ ಧರ್ಮ ಇದೆಯಲ್ಲ, ಅದನ್ನ ಆರ್ಷೇಯ ಧರ್ಮ ಅಂತ ಹೇಳಿ. ಓಕೆ, ಅಂದ್ರೆ ಋಷಿ ಮುನಿಗಳಿಂದ ಹಿರಿಯರಿಂದ ಬಂದಂತಹ ಧರ್ಮ. ಅಂದ್ರೆ ಧರ್ಮ ಅಂದ್ರೆ ಮನುಷ್ಯ ಒಂದು ವ್ಯಾಲ್ಯೂ ಏನು, ಜೀವನದ ಮನುಷ್ಯನ ಒಂದು ಹ್ಯೂಮನ್ ವ್ಯಾಲ್ಯೂ ಏನಲ್ಲ, ಅದರ ಒಟ್ಟು ಮೌಲ್ಯವೇ ಧರ್ಮ. ಮನುಷ್ಯ ಹೇಗೆ ಬದುಕಬೇಕು, ನಾನು ಬದುಕಬೇಕು, ನಿಮ್ಮನ್ನು ಬದುಕಲಿ ಬಿಡಬೇಕು. ಧಾರಣಾತ್ ಧರ್ಮ ಮಿತ್ಯಾಹು ಧರ್ಮೋ ಧಾರಯತೆ ಪ್ರಜಾ ಯಚ್ಚ ಧಾರಣಾ ಸಂಯುಕ್ತಂ ಸಧರ್ಮ ಇತಿ ನಿಶ್ಚಯ. ಮನುಷ್ಯ ಯಾವುದನ್ನ ಧರಿಸ್ತಾನೆ ಅದೇ ಧರ್ಮ ಅವನದು. ಆಮೇಲೆ ಧರ್ಮವೇ ನಮ್ಮೆಲ್ಲರನ್ನು ಕೂಡ ಧರಿಸಿದೆ. ಹಾಗಾಗಿ ಧರ್ಮಚಕ್ರ ಪ್ರವರ್ತನಾಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮೋಟೋದಲ್ಲಿ ಇದೆ, ಧರ್ಮಚಕ್ರ ಪ್ರವರ್ತನಾಯ ಅಂತ. ಯಾಕೆ ಸುಮ್ಮನೆ ಹಾಕಿರ್ತಾರೆ? ಹಾಗಾಗಿ ಧರ್ಮ ಅನ್ನೋದು ಕಮ್ಯುನಲ್ ಅಲ್ಲ. ಧರ್ಮ ನಿರಪೇಕ್ಷ ಅನ್ನುವಂಥ ಶಬ್ದವೂ ಕೂಡ ಅತ್ಯಂತ ರಾಂಗ್. ಅದು ಈ ದೇಶದಲ್ಲಿ ಬಳಸ್ತಾ ಇದ್ದಾರೆ. ಧರ್ಮ ನಿರಪೇಕ್ಷ, ಜಾತ್ಯಾತೀತ, ಜಾತಿಗೆ ಅತೀತ ಅಂತ ಹೇಳಿ, ಧರ್ಮ ನಿರಪೇಕ್ಷ ಅಂತ ಹೇಳಬೇಡಿ. ಇದನ್ನ ವಚನ ವೇದ ಅಂತ ಹೇಳಿ ಮೈಸೂರಿನವರು ರಾಮಕೃಷ್ಣ ಆಶ್ರಮದ ಅವರು ಒಂದು ಪುಸ್ತಕವನ್ನು ಮಾಡಿದ್ದಾರೆ. ಅದರಲ್ಲಿ ಕುವೆಂಪು ಅವರು ಅದರ ಮುನ್ನುಡಿಯಲ್ಲಿ ಬರೀತಾರೆ, ಹಿಮಾಲಯವನ್ನಾದರೂ ಕೂಡ ಎತ್ತಿ ನಾವು ಇನ್ನೊಂದು ಕಡೆಯಲ್ಲಿ ಇಡ್ಬೋದು, ಆದರೆ ಭಾರತದಿಂದ ಧರ್ಮವನ್ನು ಪ್ರತ್ಯೇಕಿಸಲಿಕ್ಕೆ ಸಾಧ್ಯ ಇಲ್ಲ, ಭಾರತದಿಂದ ಆಧ್ಯಾತ್ಮವನ್ನು ಪ್ರತ್ಯೇಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾರು ಹೇಳೋದು? ಕುವೆಂಪು ಹೇಳ್ತಾ ಇರೋದು. ಅವರು ಹೇಳ್ತಾ ಇದ್ದಾರೆ ಇದನ್ನು ಜಾತ್ಯತೀತ ರಾಷ್ಟ್ರ, ಧರ್ಮ ನಿರಪೇಕ್ಷ ರಾಷ್ಟ್ರ ಅನ್ನೋದಕ್ಕಿಂತ ಒಂದು ಸಮನ್ವಯ ರಾಷ್ಟ್ರ ಅಂತ ಹೇಳಿ ಅಂತ ಹೇಳ್ತಾರೆ. ಇದು ಕುವೆಂಪು ಅವರ ಮಾತು. ಓಕೆ, ಎಸ್ ಸರ್. ಜೊತೆಗೆ ಇಲ್ಲಿ ಹಿಂದುತ್ವ ಅಂತ ಹೇಳಿದೆ, ಅದು ಏನು ಅಂತ ಹೇಳಿ, ಹಿಂದುತ್ವ, ಹಿಂದೂಯಿಸಂ, ಅದು ಪೊಲಿಟಿಕಲ್ ಐಡಿಯಾಲಜಿ. ಹಿಂದುತ್ವ ಅನ್ನೋದು ಒಂದು ಪೊಲಿಟಿಕಲ್ ಐಡಿಯಾಲಜಿ. ಅಂದರೆ ಉದಾಹರಣೆಗೆ, ನೀವು ಯಾವುದೋ ಬೇರೆ ಜಾತಿ, ನಾನು ಯಾವುದೋ ಬೇರೆ ಜಾತಿ, ಅವ್ರ ಜಾತಿ ಬೇರೆ ಜಾತಿ, ನಾವೆಲ್ಲರೂ ಕೂಡ ರಾಜಕೀಯವಾಗಿ ಪ್ರತ್ಯೇಕ ಆಗಿಬಿಟ್ರೆ ನಮ್ಮನ್ನು ಯಾವುದೋ ಒಂದು ದೊಡ್ಡ ಶಕ್ತಿ ಕಬಳಿಸುತ್ತೆ, ನಾವೆಲ್ಲರೂ ನಾಶ ಆಗೋಗ್ತೀವಿ. ದೊಡ್ಡದು ಯಾವುದೋ ತಿಮಿಂಗಿಲ ಬರ್ತಾ ಇದೆ ಅಂತ ಆದಾಗ ಸಣ್ಣ ಪುಟ್ಟ ಮೀನುಗಳೆಲ್ಲ ಒಂದಾಗಬೇಕು. ನಾವೀಗ ಒಂದು ದೊಡ್ಡ ಮೀನಿನ ಶೇಪನ್ನು ತಗೋಬೇಕು, ಅದನ್ನೊಮ್ಮೆ ಹೆದರಿಸ್ಬೇಕು. ಅದು ಬದಿಗೆ ಹೋದ್ಮೇಲೆ ಬೇರೆ ಬೇಕಿದ್ರೆ ನಾವು ಪ್ರತ್ಯೇಕ ಆಗೋಣ. ಇವತ್ತು ಹಿಂದುತ್ವದ ಅಡಿಯಲ್ಲಿ ಈ ಎಲ್ಲ ಸಣ್ಣ ಪುಟ್ಟ ಜಾತಿ ಜನಾಂಗಗಳು ನಾವೆಲ್ಲರೂ ಇದನ್ನು ಪ್ರತ್ಯೇಕ ಅಂದರೆ, ಈಗ ನೋಡಿ ನಮ್ಮ ಸಮಾಜದಲ್ಲಿ ಎಷ್ಟು ವೈವಿಧ್ಯ ಇದೆ ನೋಡಿ, ಈ ತುಳುನಾಡಿನಲ್ಲಿ ಎಷ್ಟು ವೈವಿಧ್ಯ ಇದೆ. ನನ್ನ ನಂಬಿಕೆನೇ ಬೇರೆ, ನಿಮ್ಮ ನಂಬಿಕೆನೇ ಬೇರೆ. ನೀವು ಯಾರೋ ಅವರು ಜನಿವಾರ ಹಾಕಿದವರಿದ್ದಾರೆ, ಅವರ ಗೋತ್ರ ಪರಂಪರೆ ಅವರದ್ದು ಬೇರೆ, ನಮ್ಮಲ್ಲಿ ಅಳಿಯ ಕಟ್ಟು ಬೇರೆ ಇದೆ. ನಮ್ಮಲ್ಲಿ ಸತ್ತವರನ್ನ ಮನೆಯ ಒಳಗಡೆ ಕರಿತೀವಿ, 16 ಕಟ್ಲೆಗೆ ಸೇರಿಸ್ತೀವಿ. ಅವರು ಸತ್ತವರನ್ನ ವೈತರಣಿ ನದಿ ಪಾರು ಮಾಡಿ ಏನೋ ಅವರು ಸ್ವರ್ಗಕ್ಕೆ ಕಳಿಸ್ತಾರೆ. ಇದೆಲ್ಲ ಅಂದರೆ ನಮ್ಮಲ್ಲೆಲ್ಲ ನಂಬಿಕೆಗಳಲ್ಲಿ ವೈವಿಧ್ಯತೆ ಇದೆ, ಆಚರಣೆಗಳಲ್ಲಿ ವೈವಿಧ್ಯತೆ ಇದೆ, ಭಾಷೆಯಲ್ಲಿ ವೈವಿಧ್ಯತೆ ಇದೆ. ಇದನ್ನು ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಬಾರ್ದು, ಯೂನಿಟಿ ಇನ್ ವೆರೈಟಿ ಅಂತ ಹೇಳಬೇಕು. ಡೈವರ್ಸಿಟಿಯಿಂದ ಬರಬಾರ್ದು. ಓಕೆ, ಡೈವರ್ಸಿಟಿ ವೆರೈಟಿ, ನಮ್ಮಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಆದರೆ ಈ ಎಲ್ಲ ವೆರೈಟಿಯವರನ್ನು ಒಟ್ಟು ಮಾಡಬೇಕಾದ ಅನಿವಾರ್ಯತೆ ಯಾಕಿದೆ ಅಂದರೆ, ಜಗತ್ತಿನ ಇತಿಹಾಸವನ್ನು ಗಮನಿಸಿದಾಗ ಇಸ್ಲಾಂ, ಕ್ರಿಶ್ಚಿಯಾನಿಟಿ ಮತ್ತು ಕಮ್ಯುನಿಸಮ್ ಇದು ಎಷ್ಟು ವ್ಯಾಪಕವಾಗಿ ಮತ್ತು ವೇಗವಾಗಿ ಒಂದು ರಾಜಕೀಯ ಶಕ್ತಿಗೆ ಇದೆ. ಇದನ್ನು ನೀವು ನೋಡಿ, ಇಸ್ಲಾಮನ್ನು ನಾವು ಅದಕ್ಕೆ ಇರಬಹುದು, ಒಂದು ಧಾರ್ಮಿಕ ಮುಖ ಇರ್ಬೋದು, ಆದರೆ ಅದಕ್ಕಿಂತ ದೊಡ್ಡವಾಗಿ ವೈಶ್ವಿಕ ಒಂದು ರಾಜಕೀಯ ಮುಖ ಇದೆ. ಅದಕ್ಕೆ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಇದೆ.
ಅದೊಂದು ಯೋಜನಾಬದ್ಧವಾಗಿ ಕೆಲಸ ಮಾಡ್ತಾ ಇದೆ. ಇಷ್ಟು ವರ್ಷದಲ್ಲೂ ಒಂದು ದೇಶ, ಇನ್ನೊಂದು ದೇಶ, ನಾವು ಹೇಗೆ ಇದನ್ನು ಇದು ಮಾಡ್ಬೋದು. ಅರಬ್ ವಸಾಹತುಗಳಾಗ್ತಾ ಇವೆ, ನಾವೆಲ್ಲ ಅರಬ್ನ ಕಾಲೋನಿ ಆಗ್ತಾ ಇದೆ ಹೇಳ್ತೀರಿ ಪ್ರತಿ ಬಾರಿ, ಅದನ್ನೇ ಹೇಳ್ತೀರಿ, ಅಂದ್ರೆ ಇಸ್ಲಾಮೀಕರಣ ಆಗುತ್ತೆ ಅಂತ ಹೇಳಿ. ಅರಬ್ನ ಕಾಲೋನಿ ಆಗ್ತಾ ಇದೆ, ಅರಬ್ ಕಾಲೋನಿ, ಅರಬ್ ದೇಶಗಳ ಕಾಲೋನಿ ಆಗ್ತಾ ಇದೆ ನಮ್ಮ ದೇಶ. ಈಗ ನಮ್ಮ ಊರಿನಲ್ಲಿ ಹುಟ್ಟಿದಂಥ ಮೈಯದಿಯ ಮಗ ಅರಬ್ ಯಾಕೆ ಕಲಿಬೇಕು? ಅವನಿಗೆ ಇಲ್ಲಿ ಏನಾದರೂ ಉಪಯೋಗ ಇದೆಯಾ? ಉದಾಹರಣೆಗೆ 1917ರಲ್ಲಿ ಬಹುಶಃ 2ನೇ ವಿಶ್ವಯುದ್ಧದ ನಂತರ ಟರ್ಕಿಯನ್ನು ಅಟೋಮನ್ನರಿಂದ ಬ್ರಿಟಿಷರು ಗೆದ್ಕೊಂಡ್ರು ಮತ್ತು ಅಲ್ಲಿ ಆ ಖಲೀಫತ್ತನ್ನು ಮುಗಿಸಿ ಖಲೀಫತ್ತನ್ನು ಎಂಡ್ ಮಾಡಿದರು. ಅಲ್ಲಿ ಪ್ರಜಾಪ್ರಭುತ್ವವನ್ನು ಆರಂಭ ಮಾಡ್ತಾರೆ ಅವರು. ಆಗ ಅಲ್ಲಿ ಕೆಮಲ್ ಪಾಷಾ ಅತಾತುರ್ಕ್ ಅಂತ ಹೊಸದಾಗಿ ಒಬ್ಬ ಲೀಡರ್ ಉಟ್ಕೊಂಡ. ಅವನೇನು ಮಾಡಿದ ಗೊತ್ತಾ? ನಮ್ಮ ಕುರಾನನ್ನು ನಾವು ಅರಬ್ ಭಾಷೆಯಲ್ಲಿ ಯಾಕೆ ಓದಬೇಕು? ನಾವು ತುರ್ಕಿಯರು, ನಾವು ಟರ್ಕಿ ಭಾಷೆಯಲ್ಲೇ ಕುರಾನನ್ನು ಓದ್ತೀವಿ. ನಾವು ದೇವರನ್ನ ಅಲ್ಲಾಹ್ ಅಂತ ಯಾಕೆ ಕರಿಬೇಕು? ಅಲ್ಲಾಹ್ ಅನ್ನೋದು ಅವ್ರ ಶಬ್ದ ಅಲ್ವಾ? ನಾವು ತಾರಿ ಅಂತ ಕರಿತೀವಿ. ಹೀಗೆ ನಾವು ಮಕ್ಕಾದ ಕಡೆ ಯಾಕೆ ಮುಖ ಮಾಡಿ ನಮಾಜ್ ಮಾಡಬೇಕು? ಹೀಗೆ ಇಸ್ಲಾಮನ್ನು ಅವರ ಸ್ಥಳೀಯವಾದಂಥ ಸಂಸ್ಕೃತಿಗೆ ಅದನ್ನು ಒಗ್ಗಿಸಿಕೊಂಡ. ಭಾರತದಲ್ಲಿ ಈ ಪ್ರಯತ್ನ ಯಾಕೆ ಆಗಬಾರ್ದು? ಭಾರತದಲ್ಲಿ ಈ ಪ್ರಯತ್ನ ಆಯಿತು ಅಂತಾದರೆ, ಭಾರತದಲ್ಲಿರುವಂಥ 27 ಕೋಟಿ ಮುಸಲ್ಮಾನರು ಭಾರತೀಯ ಮುಸಲ್ಮಾನರಾದರೆ, ಯಾವುದೇ ವಿದೇಶಿ ಶಕ್ತಿಗಳ ಯಾವುದೇ ಪ್ರಭಾವ ಅವರ ಮೇಲೆ ಇಲ್ಲದೆ ಪೂರ್ತಿಯಾಗಿ ಅವರು ನಮ್ಮವರೇ ಆಗಿಬಿಟ್ರೆ ಸಮಸ್ಯೆಗಳೇನಿದೆ? ಈಗ ಮುಸಲ್ಮಾನರು ಭಾರತೀಯ ಮುಸಲ್ಮಾನರು ಆಗಲ್ವಾ ಹಾಗಾದ್ರೆ ಭಾರತದಲ್ಲಿರುವಂಥವ್ರು? ನೋಡಿ, 1937ರವರೆಗೆ ಮುಸಲ್ಮಾನರು ಆಲ್ಮೋಸ್ಟ್ ಭಾರತೀಯ ಮುಸಲ್ಮಾನರಾಗೇ ಇದ್ರು. 1937ರವರೆಗೆ. ಆನಂತರ ಅಲ್ಲಿವರೆಗೆ ಅವರೆಲ್ಲರಿಗೂ ಕೂಡ ನಮ್ಮದೇ ಕಾನೂನುಗಳು ಅಪ್ಲೈ ಆಗ್ತಾ ಇತ್ತು, ನಮ್ಮ ಥರವೇ ಬದುಕ್ತಾ ಇದ್ರು. ನಮ್ಮ ಥರವೇ ನೀವು ನೋಡಿದರೆ ನಮ್ಮ ಊರಿನಲ್ಲಿ ಯಾವುದೋ ಒಂದು ಹಳೆಯ ಮನೆಯ ಥರ ಮಸೀದಿ ಇರ್ತಾ ಇತ್ತು. ಹಳೆ ಮನೆಯ ಥರದ ಒಂದು ಹಸಿರು ಗೋಡೆಯ ಮಸೀದಿ, ಹಂಚಿನ ಮಾಡಿನ ಮಸೀದಿಗಳು. 37ರ ನಂತರ ಒಂದು ದೊಡ್ಡ ಬ್ರಿಟಿಷರೊಂದು ಇಲ್ಲಿ ಒಂದು ಆಟ ಆಡಿದರು. ಅವ್ರು ಏನಕ್ಕೆ ಮಾಡಿದ್ರು ಅಂದರೆ, ಅವರಿಗೋಸ್ಕರ ಒಂದು ವೈಯಕ್ತಿಕ ಲಾ ಬೋರ್ಡ್, ಅಂದರೆ ಪರ್ಸನಲ್ ಲಾ ಬೋರ್ಡ್ ಅಂತ ಪ್ರತ್ಯೇಕ ಮಾಡಿದರು. ಅವರಿಗೋಸ್ಕರ ಕಾನೂನನ್ನೇ ಬೇರೆ ಮಾಡಿದರು. ಅವರಿಗೋಸ್ಕರ 1906ರ ಮಿಂಟೋ ಮಾರ್ಲೆ ಇದಾದ್ಮೇಲೆ ಅವರನ್ನು ಪ್ರತ್ಯೇಕವಾಗಿ ಅವರಿಗೆ ಮತದಾನ ಕ್ಷೇತ್ರಗಳು, ಅಲ್ಲಿ ಮತ ಹಾಕ್ಲಿಕ್ಕೂ ಮುಸಲ್ಮಾನನೇ, ಓಟಲ್ಲಿ ನಿಲ್ಲೋನು ಮುಸಲ್ಮಾನನೇ, ಗೆಲ್ಲಿಸೋದು ಕೂಡ ಮುಸಲ್ಮಾನರು. ಅಂದರೆ ಮುಸಲ್ಮಾನರಲ್ಲದವರಿಗೆ ಅಲ್ಲಿಯ ಓಟಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಇಲ್ಲ ಅಂತ. ಈ ರೀತಿ ಮಾಡಿ ಮುಸ್ಲಿಂ ಪ್ರತ್ಯೇಕತಾ ಭಾವವನ್ನು ಅವರು ಬಹಳಷ್ಟು ಬೆಳೆಸಿದರು. ಇದರ ಪರಿಣಾಮವಾಗಿ ಅವರು ನಮ್ಮಿಂದ ಬಹಳ ದೂರ ಆಗಿ ಕೊನೆಗೆ ಅದು ಎಲ್ಲಿವರೆಗೆ ಆಯಿತು ಅಂತ ಕೇಳಿದರೆ, ನಮ್ಮ ಹೀರೋಗಳೆಲ್ಲ ಅವರ ವಿಲನ್ಗಳಾದರು, ಅವರ ಹೀರೋಗಳೆಲ್ಲ ನಮ್ಮ ವಿಲನ್ಗಳಾದರು. ದೇಶ ವಿಭಜನೆ ಆಗುವವರೆಗೂ ಕೂಡ ಹೋಯಿತು. ವಿಭಜನೆ ಆದ ಬಳಿಕನಾದರೂ ಕೂಡ ಇದನ್ನು ಸರಿ ಮಾಡಬೇಕಾದವರು ವೋಟ್ ಬ್ಯಾಂಕಿಗೆ ಬೇಕಾಗಿ ಭಾಳಷ್ಟು ಅವರನ್ನು ಅಪೀಸ್ ಮಾಡಲಿಕ್ಕೆ ಹೊರಟರು. ನೋಡಿ, ನಿಜವಾಗಿ ಸಂತ ಶಿಶುನಾಳ ಶರೀಫರು ಎಂಥ ಅದ್ಭುತ. ಸಂತ ಶಿಶುನಾಳ ಶರೀಫರು ಹೇಳ್ತಾರೆ, ಅಂಬೆ ಗಾರುತಿಯನ್ನು ರಂಭೇರು ಬೆಳಗಿರೆ ಶುಂಭ ನಿಶುಂಭರ ಸಂಹಾರಿಗೆ ಶಂಕರಿಗೆ ಅಂತ ಬರೀತಾರೆ ಅವರು. ಅಂಥ ಸಂತ ಶಿಶುನಾಳ ಶರೀಫರನ್ನು ಬಿಟ್ಟು ಟಿಪ್ಪು ಜಯಂತಿಯನ್ನು ಯಾಕೆ ಮಾಡಬೇಕು? ಭಾವೈಕ್ಯತೆ ಅಂದರೆ ಸಂತ ಶಿಶುನಾಳ ಶರೀಫರು ಭಾವೈಕ್ಯತೆ ನಮ್ಮಲ್ಲಿ. ಒಬ್ಬ ಇವನಿದ್ದ, ಏನು ಅಲ್ ಹಜಾಜ್ ಅಂತ ಹೇಳಿ, ಅವನು ಅಲ್ ಹಜಾಜ್, ಅವನು ದೊಡ್ಡ ಸೂಫಿ ಸಂತ. ಅವನು ಅಲ್ ಹಕ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಏನು ಅಹಂ ಬ್ರಹ್ಮಾಸ್ಮಿ ಅಂತ ಏನು ಹೇಳ್ತೀವಿ ಅದನ್ನೇ ಅವನು ಅವರ ಭಾಷೆಯಲ್ಲಿ ಅಲ್ ಹಕ್ ಅಂತ ಹೇಳ್ತಾ ಇದ್ದ. ನನ್ನ ಆ ದೀಪ ನಾನೇ ಆಗಿದ್ದೇನೆ, ಆ ಜ್ಯೋತಿ ನಾನೇ ಆಗಿದ್ದೇನೆ ಅನ್ನುವಂಥ ಭಾರತೀಯ ಆಧ್ಯಾತ್ಮಿಕ ಇದನ್ನು ಅವನು ಬೆಳೆಸಿದ. ಅವನನ್ನು ಬಹಳ ಕ್ರೂರವಾಗಿ ಕೊಲ್ತಾರೆ ಬಗ್ದಾದ್ನಲ್ಲಿ. ಹೀಗೆ ಅವರು ಯಾರೆಲ್ಲ ಆ ಒಂದು ಅರಬ್ನ ವಹಾಬಿ ಪಂಥದ ವಿರುದ್ಧ ಹೋಗಿದ್ದಾರೆ ಅಥವಾ ಒಂದು ಶುದ್ಧ ಇಸ್ಲಾಮಿ ಚಳುವಳಿಯ ವಿರುದ್ಧ ಹೋಗಿದ್ದಾರೆ, ಅದು ವಲಿಯುಲ್ಲಾ ದೆಹಲವಿಯ ಸಂದರ್ಭದಲ್ಲಿರ್ಬೋದು, ಅವರೆಲ್ಲರನ್ನು ಕೂಡ ಮುಗಿಸುವಂಥ ಕೆಲಸಗಳು ನಡೆದಿವೆ, ಇವತ್ತಿಗೂ ನಡೀತಾ ಇದೆ. ನೀವು ನಮ್ಮ ಕಾಜೂರು ಉರುಸು ಅಥವಾ ಇನ್ನೊಂದು ಇದು ನಡೆಯುವಂಥ ಉರುಸುಗಳು, ಇದೆಲ್ಲ ಭಾರತೀಯ ಮುಸಲ್ಮಾನರ ಆಚರಣೆಗಳಿದೆಲ್ಲ. ಆದರೆ ಅಲ್ಲಿಯ ಅವರ ಲೆಕ್ಕದಲ್ಲಿ ಇದೆಲ್ಲ ಕೂಡ ಶಿರ್ಕ್, ಇದೆಲ್ಲ ಪಾಪ, ಇದನ್ನು ಮಾಡಬಾರ್ದು. ಭಾರತೀಯ ಸಂಸ್ಕೃತಿಯ ಯಾವ ಕುರುಹುಗಳನ್ನು ನೀವು ಉಳಿಸ್ಕೋಬಾರ್ದು ಅಂತಲೇ ಹೇಳ್ತಾರೆ. ಈಗ ಇಲ್ಲಿರುವಂಥ ಎಲ್ಲ ಸೂಫಿ ಮಠಗಳು, ಈ ಸಲಾತೆ ಮಜ್ಲಿಸ್ ಅಂತೆ, ಇನ್ನೊಂದು ನಮ್ಮ ಉರುಸುಗಳಿರ್ಬೋದು, ದರ್ಗಾಗಳು, ಇದೆಲ್ಲವನ್ನು ಕೂಡ ಶುದ್ಧ ಇಸ್ಲಾಮಿ ಚಳುವಳಿಯವರು ವಿರೋಧ ಮಾಡ್ತಾರೆ. ಅವರ ಪ್ರಕಾರ ಇದೆಲ್ಲವೂ ಕೂಡ ಮೂರ್ತಿ ಪೂಜೆ, ಮಜಾರ್ ಜೋ ಕಡಾ ಹೋ ಪಡಾ ಹೋ ಉಸ್ಕೋ ನೈ ಪೂಜನೆ, ಅದನ್ನೆಲ್ಲ ಪೂಜೆ ಮಾಡಬಾರ್ದು. ಈ ರೀತಿಯಾಗಿ ಅವ್ರನ್ನ ಪೂರ್ತಿಯಾಗಿ ನಮ್ಮಿಂದ ಸಾಂಸ್ಕೃತಿಕವಾಗಿ ಪ್ರತ್ಯೇಕ ಮಾಡ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ದೇಶಕ್ಕೆ ಅಪಾಯಕಾರಿ. ಈ ಪ್ರಕ್ರಿಯೆ ನಮ್ಮ ದೇಶಕ್ಕೆ ಬಹಳ ಅಪಾಯಕಾರಿ. ಹಾಗಾಗಿ ನಾವು ಅದನ್ನು ವಿರೋಧ ಮಾಡ್ತೀವಿ. ನಮಗೇನು ಮುಸಲ್ಮಾನರ ಬಗ್ಗೆ, ಅವ್ರ ಬಗ್ಗೆ ನಮಗೆ ಬೇಸರ ಇಲ್ಲ, ಅವರ ಬಗ್ಗೆ ನಮಗೇನು ಸಿಟ್ಟು ಇಲ್ಲ.
ಭಾರತಕ್ಕೆ ಮುಸಲ್ಮಾನರ ಕೊಡುಗೆ ಭಾಳ ದೊಡ್ಡದಿದೆ. ನೋಡಿ 857 ಸಂದರ್ಭದಲ್ಲಿ ನೀವು ಸಾಧ್ಯ ಆದರೆ ಡೇ ಆಫ್ ಮ್ಯೂಟಿನಿ ಅಂತ ಒಂದು ಪುಸ್ತಕ ಇದೆ, ಮನೋಹರ್ ಮಳ್ಗಾಂವ್ಕರ್ ಅವರು ಬರೆದಿರೋದು. ಎಂಥ ಅದ್ಭುತವಾದಂಥ ಹೋರಾಟವನ್ನು ಆ ಕಾಲದಲ್ಲಿ ಮುಸಲ್ಮಾನರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಮಾಡಿದರು ಅನ್ನೋದನ್ನು ನೀವು ನೋಡ್ಬೋದು. ಆಗ ಈ ರೀತಿಯಾದಂಥ ವಿಷ ಬೀಜವನ್ನು ಅವರ ಮನಸ್ಸಿನಲ್ಲಿ ಯಾರು ಬಿತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಬೇಗಂ ಹಜರತ್ ಮಹಲ್ ಅವಳ ನೇತೃತ್ವದಲ್ಲಿ ಹೋರಾಟ, ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗಿವೆ. ಆಮೇಲೆ ಹಜೀಮುಲ್ಲಾ ಅಂತ ಹೇಳಿ ಹಜೀಮುಲ್ಲಾ ಅವನು ನಾನಾ ಸಾಹೇಬ್ ಪೇಶ್ವೆಯ ವಕೀಲನಾಗಿದ್ದ. ಅವನು ಪೇಶ್ವೆಗೆ ಇದು ತೋರಿಸು ಬಹಳ ದೊಡ್ಡ ಹೋರಾಟ ಮಾಡ್ತಾನೆ. 1761 ನಡೆದಂಥ ಪಾಣಿಪತ್ನ ಯುದ್ಧದಲ್ಲಿ ಅಲ್ಲಿಂದ ಬಂದಿರ್ತಾನೆ ಯಾರು, ಶಾಹ್ ಅಬ್ದಾಲಿ ಬಂದವ. ಅವನಿಗೆ ಗೊತ್ತಾಗತ್ತೆ ಈ ಮರಾಠರ ಜೊತೆಗೆ ಬಾವು ಸದಾಶಿವರಾವ್ ಜೊತೆಗೆ ಒಬ್ಬ ಇಬ್ರಾಹಿಂ ಖಾನ್ ಗಾರ್ಡಿ ಅನ್ನೋನಿದ್ದಾನೆ, ಒಂದೊಂದು ಶಾರ್ಪ್ ಶೂಟರ್ ಇದ್ದಾನೆ, ಮತ್ತು ಅವನು ತೋಪ ಅದಕ್ಕೆ ಗೋಲಂದಾಜಿಗಳು ಅಂದರೆ ಈ ಶೆಲ್ಗಳ ದಾಳಿ ಮಾಡಬೇಕಿದ್ರೆ ಅವನು ಬೇಕು, ಅವನು ಅದನ್ನು ಕಮಾನ ಇಡಬೇಕು. ಅವನನ್ನು ಒಂದು ಸೆಟ್ ಮಾಡಿಕೊಂಡ್ರೆ ಇವರನ್ನು ಪೂರ್ತಿ ಸೋಲಿಸ್ಬೋದು. ಅವ ಹೇಗೂ ಮುಸಲ್ಮಾನ ಇದ್ದಾನೆ, ನಮ್ಮ ಕಡೆ ಅವನು ಕರ್ಕೊಳ್ಳೋಣ ಅಂತ ಹೇಳಿ ಒಬ್ಬನನ್ನು ಕಳಿಸಿರ್ತಾರೆ. ಕಳಿಸಿ ಅವನಿಗೆ ಒಂದು ದುಡ್ಡಿನ ಗಂಟು ಕೊಟ್ಟು, ನೀನು ನಮ್ಮ ಕಡೆ ಬರಬೇಕು, ನೀನು ಹೇಗೂ ನಮ್ಮ ಜಾತಿಯವನಿದ್ದೀಯಾ. ಇಬ್ರಾಹಿಂ ಖಾನ್ ಗಾರ್ಡಿಗೆ ಇವರು ಆಮಿಷ ಕೊಡ್ತಾರೆ. ತಕ್ಷಣ ಇವ ಏನು ಮಾಡ್ತಾನೆ ಅಂದರೆ ಅವನನ್ನು ಕೈಕಾಲು ಹಿಡಿದು ಅವನನ್ನು ತೋಪಿನ ಬಾಯಿಗೆ ಕಟ್ತಾರೆ. ತೋಪಿನ ಬಾಯಿ ಕಟ್ಟಿ ಹಿಂದೆ ಬೆಂಕಿ ಕೊಟ್ಟು ಅವನು ಉಡಾಯಿಸಿ ಬಿಡ್ತಾನೆ. ಹೇಳ್ತಾನೆ, ನಿನ್ನ ಈ ದುಡ್ಡಿಗೆ ನಾನು ನನ್ನ ಮಾತೃಭೂಮಿಯ ಜೊತೆಗೆ ನಾನು ದ್ರೋಹ ಮಾಡೋದಿಲ್ಲ ಅಂತ ಅವನು ಹೇಳ್ತಾನೆ, ಇಬ್ರಾಹಿಂ ಖಾನ್ ಗಾರ್ಡಿ. ಈ ದುಡ್ಡಿನಲ್ಲಿ ನಮ್ಮ ಮರಾಠರ ಕುದುರೆಗಳಿಗೆ ಹುರುಳಿ ಖರೀದಿಸಿ ಅಂತ ಹೇಳ್ತಾನೆ. ಈ ರೀತಿಯ ದೇಶಭಕ್ತ ಮುಸಲ್ಮಾನರು ಕೂಡ ಭಾರತದ ಇತಿಹಾಸದಲ್ಲಿ ಇದ್ದಾರೆ. ಕಾಂಗ್ರೆಸ್ನವರು ಅದನ್ನು ವೈಭವೀಕರಿಸೋದಿಲ್ಲ. ಅದನ್ನು ಶ್ರೀಕಾಂತ್ ಶೆಟ್ಟರು ಓದ್ತಾರೆ, ಅದನ್ನು ನಾನು ಓದ್ತೇನೆ. ಅವರನ್ನು ನಾವು ಪೂಜಿಸ್ತೇವೆ. 1818 ಬ್ರಿಟಿಷರು ಎಲ್ಫಿನ್ಸ್ಟನ್ ಅವನು ಶನಿವಾರವಾಡದ ಅರಮನೆಯನ್ನು ಆಕ್ರಮಿಸಿಕೊಂಡ. ಅಲ್ಲಿಗೆ ಇಡೀ ಭಾರತದ ಭೂಪಟದ ಮೇಲೆ ಬ್ರಿಟಿಷರ ಕಬ್ಜಾ ಆಗಿಬಿಡ್ತು. ಆದರೆ ಒಂದು ಕಡೆ ಮಾತ್ರ ನಮ್ಮ ಭಗವಧ್ವಜ ಹಾರಾಡ್ತಾ ಇತ್ತು. ಅದು ಎಲ್ಲಿ ಅಂದರೆ ರಾಯಗಢದಲ್ಲಿ, ಶಿವಾಜಿ ಮಹಾರಾಜರ ರಾಯಗಢದಲ್ಲಿ ಒಂದು ಧ್ವಜ, ಮರಾಠ ಧ್ವಜ ಹಾರಾಡ್ತಾ ಇತ್ತು. ಅದನ್ನು ಕಾಯ್ತಾ ಇದ್ದವನ ಹೆಸರು ಜೈನುದ್ದೀನ್ ಅಂತ ಹೇಳಿ, ಅದರ ಕಿಲ್ಲೆದಾರ, ಒಬ್ಬ ಮುಸಲ್ಮಾನ. ಅಂಥ ನಿಷ್ಠೆಯಿಂದ ಅವರು ಅದನ್ನು ಕಾವಲು ಕಾಯ್ತಾ ಇದ್ರು. ಶಿವಾಜಿ ಬಹಳ ಹಿಂದೆ ತಿರುಗಿಕೊಡ್ತಾರೆ. 680 ಶಿವಾಜಿ ಅವರು, ಇದು 818 ಪೇಶ್ವಾಗಳ ಸಂದರ್ಭದಲ್ಲಿ. ಇದೇ ನಮ್ಮ ಗಡಾಯಿ ಕಲ್ಲಿನಲ್ಲಿ ಫತೇ ಹೈದರ್ ಅನ್ನುವಂಥ ಒಬ್ಬ ಮುಸಲ್ಮಾನ, ಅಂದರೆ ಟಿಪ್ಪು ಸುಲ್ತಾನ್ನ ದೂರದ ಸಂಬಂಧಿ ಅಂತ ಹೇಳ್ತಾರೆ. ಟಿಪ್ಪು ಸುಲ್ತಾನ್ ಮಗ ಅಂತಲೂ ಕೆಲವು ಕಡೆ ವಾದ ಇದೆ. ಅವನನ್ನು ಈ ಗಡಾಯಿ ಕಲ್ಲಿನಲ್ಲಿ ಪಟ್ಟ ಕಟ್ಟಬೇಕು ಅಂತ ನಮ್ಮ ಊರಿನ ತುಳುನಾಡಿನ ಎಷ್ಟು ಜನ, ಪತ್ತುಮುಡಿ ಸುಬ್ರಾಯ, ಬೇಕಲ ತಿಮ್ಮನಾಯಕ, ಇವರೆಲ್ಲ ಸೇರ್ಕೊಂಡು ಎಂಥ ದೊಡ್ಡ ಹೋರಾಟ ಮಾಡ್ತಾರೆ. ಈ ಎಲ್ಲ ವೀರರ ಬಗ್ಗೆ ಎಲ್ಲಿದೆ ಅಲ್ವಾ? ಈ ಎಲ್ಲ ವೀರರ ಬಗ್ಗೆ ಎಲ್ಲೂ ಬರಲ್ಲ. ಯಾಕಂದರೆ ರಾಷ್ಟ್ರವಾದಿ ಶಕ್ತಿಗಳ ಜೊತೆ ಬಲವಾಗಿ ನಿಂತುಕೊಂಡು ಹಿಂದೂ ಸಮಾಜದ ಜೊತೆ ಬಲವಾಗಿ ನಿಂತವರನ್ನು ಇವರು ಎಲ್ಲೂ ಕೂಡ ಉಪಯೋಗ ಮಾಡಲ್ಲ. ಯಾರು ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ಯಾರು ಹಿಂದೂಗಳ ಕಗ್ಗೊಲೆ ಮಾಡಿದ್ದಾರೆ, ಅತ್ಯಾಚಾರ, ಮಂದಿರ ಧ್ವಂಸ ಮಾಡಿದ್ದಾರೆ, ಅಂಥವರನ್ನೇ ಹೀರೋ ಮಾಡುವಂಥ ಪ್ರವೃತ್ತಿ ಇದೆ. ಓಕೆ, ಇಲ್ಲಿ ಹಿಂದೂ ಅಂತ ಹೇಳಿದ್ರೆ ಕ್ಲಾರಿಟಿ ಆಯಿತು. ಹಿಂದುತ್ವ ಅಂತ ಹೇಳಿದ್ರೆ ಅದು ರಾಜಕೀಯ ಅಜೆಂಡಾ ಅಂತ ಹೇಳ್ತೀರಿ. ವಾಟ್ ಅಬೌಟ್ ಹಿಂದೂಯಿಸಮ್? ಇಸಮ್ಗಳು ಅಂದರೆ ಒಂದು ಈಗ ಕಮ್ಯುನಿಸಮ್, ಇಸ್ಲಾಮಿಸಮ್, ಕ್ರಿಶ್ಚಿಯನಿಸಮ್, ಇಸಮ್ಗಳು ಅದೇ ರೀತಿ ಬಂತ ಹಿಂದೂಯಿಸಮ್ ಕೂಡ ವಿಚಾರ ಅಂದರೆ ವೈಚಾರಿಕತೆ. ಅಂದರೆ ಇಸಮ್ಗಳನ್ನು ಈಗ ನಾವು ಎಲ್ಲ ಇಸಮ್ಗಳನ್ನು ದಾಟಿ ಇರಬೇಕು ಅಂತ ಹೇಳ್ತಾರಲ್ಲ, ಅಂದರೆ ಒಂದಕ್ಕೆ ಕಟ್ಟು ಬೀಳಬಾರದು ಅಂತ. ಇಸಮ್ಗಳು ಅಂದರೆ ಒಂದು ನನಗೆ ಅದರ ಬಗ್ಗೆ ಇನ್ನೂ ಆಳವಾದ ಅಧ್ಯಯನ ಬೇಕಾಗ್ತದೆ. ನಾನು ಅದನ್ನು ಹಿಂದುತ್ವ ಅಂತ ಹೇಳಿದ್ರಲ್ಲ, ಅದನ್ನು ನಾನು ಹೇಳಿದ್ರೆ ಅದು ಪೊಲಿಟಿಕಲ್ ಐಡಿಯಾಲಜಿ. ಯಾಕಂದರೆ ಹಿಂದೂ ಒಂದು ರಾಜಕೀಯ ಶಕ್ತಿ ಆಗದೆ ಹೋದರೆ ಈ ದೇಶ ಉಳಿಯೋದಿಲ್ಲ. ಹಿಂದೂ ಒಂದು ರಾಜಕೀಯ ಶಕ್ತಿ ಆಗಲೇಬೇಕು. ಯಾಕಂದರೆ ನಿಮ್ಮನ್ನು ವಿಭಜಿಸಿ ಅಷ್ಟು ತುಂಡಗಳಾಗಿ ವಿಭಜನೆ ಮಾಡಿ ಹಾಕಿದ್ದಾರೆ. ಹಾಗಾಗಿ ನಿಮ್ಮನ್ನು ಒಗ್ಗೂಡಿಸಬೇಕು ಅಂತಾದ್ರೆ ಒಂದು ಪೊಲಿಟಿಕಲ್ ವೇದಿಕೆ ಬೇಕಲ್ವಾ, ಅದು ಹಿಂದುತ್ವ. ಓಕೆ, ಅದಕ್ಕೊಂದು ಮಾತು, ಯಾವ ರೀತಿ ಹಿಂದುತ್ವ ಅಂತ ಹೇಳಿದ್ರೆ ಅದು ಹಿಂದೂ ಒಟ್ಟಿಗೆ ಆಗ್ಬೇಕು, ಅದಕ್ಕೋಸ್ಕರ ಹಿಂದುತ್ವ ಅಂತ ಹೇಳ್ತೀರಿ. ಈಗ ನೋಡಿ, ಹಿಂದೂ ಅಂತ ಬಂದಾಗ, ಹಿಂದುತ್ವ ಅಂತ ಬಂದಾಗ, ಈಗ ನಮ್ಮ ಹಿಂದೂಗಳಲ್ಲೇ ಬಹಳಷ್ಟು ಸಂಘಟನೆಗಳಿವೆ. ಈಗ ಬಜರಂಗ ದಳ ಅಥವಾ ವಿಶ್ವ ಹಿಂದೂ ಪರಿಷತ್, ಶ್ರೀರಾಮ ಸೇನೆ, ಹಿಂದೂ ಜಾಗರಣ ವೇದಿಕೆ, ರಾಮಸೇನೆ, ಶಿವಸೇನೆ ಎಲ್ಲ ಹೊಡೆದಾಕೊಂಡು ಇಷ್ಟು ಗ್ರೂಪ್ಗಳು ಸೃಷ್ಟಿಯಾಗಿದೆ. ಇಲ್ಲಿ ಏನ್ ವಿಚಾರ, ಯಾಕೆ ಇದು ಒಗ್ಗಟ್ಟಿದೆಯಾ? ಒಂದು ಶ್ರೀರಾಮ ಸೇನೆ ಅಥವಾ ಹಿಂದೂ ಯುವ ಸೇನೆ ನೋಡಿ, ಹಿಂದೂ ಯುವ ಸೇನೆ ಹುಟ್ಟಿದಂಥ ಕಾಲದಲ್ಲಿ ಇದು ಯಾವ ಸಂಘಟನೆಗಳು ಇರಲಿಲ್ಲ ಇಲ್ಲಿ. ಅದು ಧರಣೀಂದ್ರ ಪಡಿವಾಳರ ಸಂದರ್ಭದಲ್ಲಿ, ಗುಣಕರ್ ಶೆಟ್ಟರ ಕಾಲದಲ್ಲಿ ಆಗ ಒಂದು ಪ್ರತಿರೋಧಕ್ಕಾಗಿ ಒಂದು ಸಂಘಟನೆ ಹುಟ್ಕೊಳ್ತು. ಬಜರಂಗ ದಳದ ಕೆಲಸನೇ ಬೇರೆ, ಜಾಗರಣ ವೇದಿಕೆಯ ಕೆಲಸವೇ ಬೇರೆ. ಯಾಕೆ ವೆರೈಟೀಸ್ ಆಫ್ ಸಂಘಟನೆ ಅನ್ನುವಂತ ವಿಚಾರಗಳು, ಕೆಲಸಗಳೇ ಬೇರೆ. ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತೀರಿ ಅಂತ ಬಂದ ಯಾಕೆ ಬೇರೆ ಬೇರೆ? ನೀವು ಆಂಕರಿಂಗ್ ಮಾಡ್ತೀರಿ, ಎಡಿಟ್ ಮಾಡೋನ್ ಬೇರೆ ಇರ್ತಾನೆ, ಅವನ ಕೆಲಸ ನೀವು ಮಾಡೋಕ್ಕಾಗಲ್ಲ, ನಿಮ್ ಕೆಲಸ ಅವ್ನು ಮಾಡೋಕ್ಕಾಗಲ್ಲ.
ಜಾಗರಣ ವೇದಿಕೆ ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆನೇ ಅದು ಕೆಲಸ ಮಾಡುತ್ತೆ. ಅದು ಆಂತರಿಕ ಭದ್ರತೆಯ ಬಗ್ಗೆ, ಸುರಕ್ಷತೆಯ ಬಗ್ಗೆ ಕೆಲಸ ಮಾಡುತ್ತದೆ. ಉದಾಹರಣೆಗೆ ಅದರಲ್ಲಿ ಪಂಚಕಾರ್ಯಗಳು ಅಂತ ಇದೆ, ಆ ಕೆಲಸವನ್ನು ಅವರು ಮಾಡ್ತಾರೆ. ಬಜರಂಗ ದಳ ಇರೋದು, ಬಜರಂಗ ದಳ ಹುಟ್ಟುಕೊಂಡಿರೋದು ರಾಮ ಜನ್ಮಭೂಮಿಯ ಹೋರಾಟದ ಸಂದರ್ಭದಲ್ಲಿ. ಅದು ಹುಟ್ಟಿರೋದು ರಾಮ ಜನ್ಮಭೂಮಿಯ ಹೋರಾಟದ ಸಂದರ್ಭದಲ್ಲಿ. ವಿಶ್ವ ಹಿಂದೂ ಪರಿಷತ್ನಲ್ಲಿ ವಯಸ್ಸಾದವರು, ಪಾಪ ಹಿರಿಯರು ಮಾತ್ರ ಇದ್ರು, ಸಂತರು ಮಹಂತರು ಸ್ವಲ್ಪ ಬಹಳ ಸಾಫ್ಟ್ ಆಗಿರುವಂತ ಜನ ಇದ್ರು. ಆದ್ರೆ ಯಾವಾಗ ಅವರು ರಥಯಾತ್ರೆಯನ್ನು ಹೊರಡಿಸಿದ್ರು, ಆ ರಥಯಾತ್ರೆಗೆ ಅಲ್ಲಲ್ಲಿ ಕಲ್ಲು ತೂರಾಟ ಮಾಡೋದು, ಅವ್ರ ಮೇಲೆ ಜಾಸ್ತಿ ವಿರೋಧಗಳು ವ್ಯಕ್ತ ಆದಾಗ ಅವರಿಗೆ ಒಂದು ಅವರಿಗೆ ಒಂದು ರಕ್ಷಣೆಯನ್ನು ಕೊಡೋದಕ್ಕಾಗಿ ಒಂದು ಯುವಕರ ಪಡೆಯನ್ನು ತಯಾರು ಮಾಡಿದರು. ಆ ಯುವಕರ ಪಡೆ ಬಜರಂಗ ದಳ. ಅದು ವಿಶ್ವ ಹಿಂದೂ ಪರಿಷತ್ನ ಯೂತ್ ವಿಂಗ್. ಅದು ವಿನಯ್ ಕಟಿಯಾರ್ ಅವರ ನೇತೃತ್ವದಲ್ಲಿ ಅದನ್ನು ಆರಂಭ ಮಾಡಿರೋದು 1985 65 ವಿಶ್ವ ಹಿಂದೂ ಪರಿಷತ್ ಆಯಿತು. 85 20 ವರ್ಷದ ನಂತರ ಬಜರಂಗ ದಳ ಹುಟ್ಕೊಳ್ತದೆ. ಈಗ ಫಸ್ಟ್ ಆಗಿ RSS ಬರುತ್ತೆ, ತದನಂತರ ವಿಶ್ವ ಹಿಂದೂ ಪರಿಷತ್ ಬರುತ್ತೆ, ತದನಂತರ ಬಜರಂಗ ದಳ ಬರುತ್ತೆ. ಹಾಗೆ ಹೇಗೆ ಬರುತ್ತೆ ಅದು ಗ್ರೇಡ್? RSS ಆರಂಭ ಆಗಿರೋದು 1925. ಆನಂತರ ಅದು ಪರಮಪೂಜ್ಯ ಇವರು ಕೇಶವ ಬಲಿರಾಮ್ ಡಾಕ್ಟರ್ ಹೆಡ್ಗೇವಾರ್ ಅವರು ಅದನ್ನು ಆರಂಭ ಮಾಡ್ತಾರೆ. 17 ಜನರಿಂದ ಆರಂಭ ಆಯಿತು. ಅದು ಆರಂಭ ಆಗುವಂಥ ಹಿನ್ನೆಲೆ ನಾನು ಹೇಳಿದ್ನಲ್ಲ, ಇದೆ ಹಿಂದೂಗಳನ್ನು ಒಟ್ಟು ಮಾಡಬೇಕು, ಹಿಂದೂಗಳನ್ನು ಒಂದು ಮೋಟಿವೇಟ್, ಅವ್ರನ್ನ ಒಂದು ಗುರಿಯ ಕಡೆಗೆ ಇದು ಮಾಡಬೇಕು. ಅವರೆಲ್ಲ ಚದುರಿ ಹೋಗಿದ್ದಾರೆ, ಅವರಿಗೆ ಇದು. ಅದಕ್ಕಾಗಿ RSS ಆರಂಭ ಆಯಿತು. ವ್ಯಕ್ತಿ ನಿರ್ಮಾಣದ ಕೆಲಸಗಳು, ಬೆಳಿಗ್ಗೆ ಕಬಡ್ಡಿ ಆಡೋದು, ದೇಶದ ಬಗ್ಗೆ ಕಥೆಗಳನ್ನು ಹೇಳೋದು, ದೇಶದ ಮಹಾಪುರುಷರ ಹೆಸರುಗಳನ್ನು ಇದು ಮಾಡೋದು ಮಕ್ಕಳಿಗೆ, ಈ ಥರದ್ದೆಲ್ಲ ಆರಂಭ ಆಯಿತು. ಆದರೆ ಯಾವಾಗ ಎರಡನೇ ಇವರು ಬಂದರು, ಯಾರು ಸರಸಂಘ ಚಾಲಕರು, ಮಾಧವ್ ಸದಾಶಿವರಾವ್ ಗೋಳ್ವಲ್ಕರ್ ಗುರೂಜಿ ಅಂತ ಅವ್ರನ್ನ ಹೇಳ್ತಾರೆ. ಅವ್ರು ಸ್ವಲ್ಪ ಆಧ್ಯಾತ್ಮಿಕ ಪುರುಷ. ಅವರ ಕಾಲದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ನಾವು ಹೇಳ್ತಲ್ಲ ವಿವಿಧ ಕ್ಷೇತ್ರಗಳು ಅಂತ, ಅದನ್ನೆಲ್ಲ ಹೆಚ್ಚಿನದನ್ನೆಲ್ಲ ಆರಂಭ ಮಾಡಿರೋದು ಗೋಲ್ವಲ್ಕರ್ಜಿ ಅವರು. ಅವರ ಕಾಲದಲ್ಲಿ ಬಹುಶಃ ABVP ಕೂಡ ಬಲದೇವ್ ಮಡುಕ್ ಅವರ ನೇತೃತ್ವದಲ್ಲಿ ABVP ಮತ್ತು ಚಿನ್ಮಯಾನಂದ ಸಾಂದೀಪನಿ ಆಶ್ರಮದಲ್ಲಿ ಈ ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪನೆ, ಅದರಲ್ಲಿ ಪೇಜಾವರ ಶ್ರೀಗಳು ಕೂಡ ಇದ್ದರು. ಇವರೆಲ್ಲ ಸೇರಿಕೊಂಡು ಬೇರೆ ಬೇರೆ ಸಂಘಟನೆಗಳು ಆಯಾಯ ಕಾಲಕ್ಕೆ ಅನುಗುಣವಾಗಿ ಆಯಿತು. ಇವತ್ತು IT ಪಾರ್ಕಲ್ಲಿ ಕೂಡ ಒಂದು ಹೊಸ ಸಂಘಟನೆ ಉಟ್ಕೊಂಡಿದೆ. IT ಪಾರ್ಕ್ಗಳಲ್ಲಿ ಕೂಡ ಸಂಘ ಕೆಲಸ ಮಾಡ್ತಾ ಇದೆ. ಹಿಂದೂ ಸಂಘಟನೆಗಳು ಯಾಕೆ ವೆರೈಟೀಸ್ ಆಫ್ ಹಿಂದೂ ಸಂಘಟನೆ? ಯಾಕಂದ್ರೆ ಒಂದ್ ಕಡೆ ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ, ಇನ್ನೊಂದ್ ಕಡೆ ವಿಶ್ವ ಹಿಂದೂ ಪರಿಷತ್ ಬರುತ್ತೆ, ಆ ಕಡೆ ನೋಡಿದ್ರೆ ಶಿವಸೇನೆ, ರಾಮಸೇನೆ, ಶ್ರೀರಾಮ ಸೇನೆ, ಒಂದನ್ನ ಇದು ಮಾಡಿ ಮತ್ತೊಂದು ಅಂತಹ ಸಂಘಟನೆ ಒಂದೊಂದು ಕೆಲವೊಂದು ಕಡೆಯಲ್ಲಿ ನಾಯಕತ್ವಕ್ಕಾಗಿ ನಡೆದಂಥ ಮೇಲಾಟಗಳು ಇದೆ, ಒಪ್ಕೊಳ್ತೀವಿ. ಇದೆ ಅದನ್ನು ನಾನು ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲ ಅಂತ ಆಗೋದಿಲ್ಲ. ಯಾವುದು ಆಸ್ಟ್ರಿಚ್ ಹಾಕಿ ತಲೆಯನ್ನು ಮರಳಲ್ಲಿ ಹೂತಾಕಿ ನಾನು ಇನ್ನು ಸೇಫ್ ಅಂದಾಗ ಆಗಾಗಲ್ಲ. ನಾವು ಇರೋದನ್ನು ಒಪ್ಕೋಬೇಕು. ಕೆಲವರು ನನ್ನದೇ ಒಂದು ಇರಬೇಕು, ನಾನು ಹೇಳಿದ್ದೆ ನಡಿಬೇಕು, ಸಂಘ ಅವ್ರು ಯಾರು ಹೇಳೋದಕ್ಕೆ ಅಲ್ಲಿದ್ದು ಕೂತ್ಕೊಂಡು ನಾನು ನನ್ನದೇ ಮಾಡ್ಕೊಳ್ತೀನಿ ಅಂತ ಮಾಡೋರು ಇದ್ದಾರೆ. ಆ ರೀತಿ ಮಾಡಿಕೊಂಡಂಥ ಸಂಘಟನೆಗಳು ಇವೆ. ಉದಾಹರಣೆಗೆ ಅನೇಕ ಸಂಘಟನೆಗಳಿವೆ. ಈಗ ನೀವು ಹೇಳಿದಂಥ ಹೆಸರುಗಳು ನಮ್ಮ ಕರಾವಳಿ ಭಾಗದಲ್ಲಿ ಹೆಚ್ಚು ಪ್ರಚಲಿತ ಇರ್ಬೋದು. ನೀವು ಇನ್ನು ಆ ಕಡೆಗೆ ಹೋದರೆ ಕರ್ಣಿ ಸೇನಾ ಇದೆ, ಅಲ್ಲಿ ಹೋದರೆ ಹಿಂದೂ ಯುವ ವಾಹಿನಿ ಇದೆ, ಹಿಂದೂ ಸಂಹಿತಿ ಇದೆ. ಬಂಗಾಳದಲ್ಲಿ ಬಹಳ ಸಂಘಟನೆಗಳಿವೆ. ಒಬ್ಬೊಬ್ಬ ವ್ಯಕ್ತಿಯೇ ತನ್ನದೇ ಆದಂಥ ಒಂದು ಸಂಘಟನೆ ಮಾಡಿಕೊಂಡು ಎಲ್ಲರೂ ಸ್ವತಂತ್ರರಿದ್ದಾರೆ. ಆದರೆ ಈ ರೀತಿಯಾಗಿ ವ್ಯಕ್ತಿ ಕೇಂದ್ರಿತವಾದ ಸಂಘಟನೆಗಳು ಬೆಳೀತಾ ಹೋದಾಗ ಅಲ್ಲಿ ವಿಚಾರಗಳಿಗೆ ಮಹತ್ವ ಕಡಿಮೆಯಾಗಿ ಆ ಶಕ್ತಿ ನಮ್ಮದು ಕುಂಠಿತಗೊಳ್ಳುತ್ತದೆ ಅನ್ನೋದು ನಮ್ಮ ಕಾಳಜಿ. ಹಾಗಾಗಿ ಅದು ಆಗಬಾರ್ದು. RSS ಒಂದು ಬಹಳ ಒಂದು ಅನುಶಾಸನದಲ್ಲಿ ನಡೆಯುವಂಥ ಸಂಘಟನೆ. ಅನುಶಾಸನ ಅಂದರೆ ನೀನು ಇಂಥದ್ದೇ ಮಾಡಬೇಕು ಅಂತ ನಾನು ನಿಮಗೆ ಶಾಸನವನ್ನು ವಿಧಿಸೋದಲ್ಲ. ನನಗೆ ಇದು ಸರಿ ಅಂತ, ನಾನು ಈ ಥರ ಇರಬೇಕು ಅಂತ ನನ್ನ ಒಳಗಡೆಯಿಂದ ಒಂದು ಭಾವನೆ ಹುಟ್ಟಿ ಅದು ಆಗಬೇಕು. ನಾನೇ ಒಂದು ಶಿಸ್ತಿನ ಚೌಕಟ್ಟನ್ನು ಹಾಕ್ಕೊಂಡು ನಡಿಬೇಕು. ಆ ಕೆಲಸ RSS ಮಾಡುತ್ತದೆ.